ಬಾಗುರು ಒಂದು ಟ್ರಿಪ್ ಮಾಡೋಣ ಅನ್ನೋ ಫ್ರೆಂಡ್ಸ್ ಗ್ಯಾಂಗಲ್ಲಿ ಯಾವತ್ತೂ ಟ್ರಿಪ್ ಪಕ್ಕಾ ಪ್ಲಾನ್ ಆಗೋದೇ ಇಲ್ಲ. ಆದರೆ ನಮ್ಮ ಟೀಮಲ್ಲಿ ಯಾವುದೇ ಟ್ರಿಪ್ ಫಿಕ್ಸ್ ಆಗಿಲ್ಲ ಅಂದ್ರೂ ತಿರುಪತಿ ಟ್ರಿಪ್ ವರ್ಷಕ್ಕೊಂದ್ಸಲ ಫಿಕ್ಸ್ ಆಗೇ ಆಗುತ್ತೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುತ್ತೂರ್ದ ಯೂಟ್ಯೂಬರ್. ಸೊ ನಾವು ಬುಕ್ ಮಾಡಿದ ಬಸ್ಸು ಫ್ರೆಶ್ ಬಸ್. ಈ ಬಸ್ನ ಆರಾಮಾಗಿ ಬುಕ್ ಮಾಡ್ಕೋಬಹುದು ಗುರು. 750 ರುಪೀಸ್ಗೆ ಒಂದು ಸೀಟ್ ಬುಕ್ ಆಗುತ್ತೆ. AC ಬಸ್ ಇದು. ಒಂದು ಬಾಟ್ಲ್ ವಾಟರ್, ಒಂದು ಸ್ನಾಕ್ಸ್ ಕಿಟ್ ಕೊಡ್ತಾರೆ. ಚೆನ್ನಾಗಿರುತ್ತೆ ಬಸ್ಸು, ಎಲೆಕ್ಟ್ರಿಕ್ ಬಸ್ಸು, ಕಂಫರ್ಟ್ ಆಗಿ ಹೋಗ್ಬೋದು ಗುರು. ದಾರಿ ಮಧ್ಯ ಡಿನ್ನರ್ಗೆ ಹಾಕಿದ್ರು ಗುರು. ನಮ್ ಟೀಮು ಡಿನ್ನರ್ಗೆ ಏನ್ ಮಾಡೋಣ ಅಂತ ಪ್ಲಾನ್ ಮಾಡೋದ್ರಲ್ಲಿ ಫುಲ್ ಬಿಸಿ ಆಗ್ಬಿಟ್ಟಿದ್ರು ಗುರು. ಅಷ್ಟರಲ್ಲಿ ನಾನೊಂದು ವಿಡಿಯೋ ಮಾಡ್ಕೊಂಡೆ ಹೋಟೆಲ್ ಹೆಂಗಿದೆ ಅಂತ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ನಾವು ಹೋಗಿದ್ ಟೈಮು ಸಿಕ್ಕಾಬಟ್ಟೆ ಸೀಸನ್ ಟೈಮು. ಆ ಟೈಮಲ್ಲಿ ಆನ್ಲೈನ್ ಬುಕಿಂಗ್ ಆಗ್ತಿರ್ಲಿಲ್ಲ. ರಾಮಚಂದ್ರ ಇಷ್ಟ ದಿನ ಏನ್ ಮಲಿಕಂಡಿದ್ದ ಹೊಡಿತಿದ್ಯಾ? ಸೊ ಅದಕ್ಕೋಸ್ಕರ ಟಿಕೆಟ್ ಕೊಡೋ ಜಾಗಕ್ಕೆ ಆಟೋದಲ್ಲಿ ತಿರುಪತಿಯಿಂದ ಹೋದ್ವಿ. ಅಲ್ಲಿ ನೋಡಿದ್ರೆ ಜನ ಸಾಗರ ಗುರು. ಎಲ್ಲರೂ ಒಂದೊಂದು ಹನಿ ಕಣ್ಣ ನೀರ್ ಹಾಕೊಂಡಿರ್ಬೇಕು ಮೋಸ್ಟ್ಲಿ. ಎಲ್ಲೋದ್ರೂ ಸ್ಕ್ಯಾಮ್ ಅನ್ನೋದು ಇದ್ದೇ ಇರುತ್ತೆ. ಅಷ್ಟರಲ್ಲಿ ನಮ್ಮ ಹಿಂದೆ ಮುಂದೆ ಒಬ್ಬೊಬ್ಬ ಓಡಾಡ್ತಾ ಇದ್ದ. ನಾನ್ ನಿಮ್ಮನ್ನ ಶ್ರೀವಾರಿ ಮೆಟ್ಲಿ ಕರ್ಕೊಂಡು ಹೋಗ್ತೀನಿ, 15 ನಿಮಿಷದಲ್ಲಿ ಟಿಕೆಟ್ ಕೊಡಿಸ್ತೀನಿ ಅಂತ ಚಾಲೆಂಜ್ ಮಾಡ್ದ. ಏನ್ರಿ ಇದು? ಎಷ್ಟು ದಿಮಾಕ್ ಇರ್ಬೇಕಲ್ಲ. ಶ್ರೀವಾರಿ ಮೆಟ್ಲಿಗೆ ಹೋದ್ರೆ ಫ್ರೀ ಟಿಕೆಟ್. ಆದ್ರೆ ಅವ್ನು 400 ರೂಪಾಯಿ ಏನಕ್ಕೆ ಇಸ್ಕೊಂಡ ಅಂದ್ರೆ ನಮ್ಮನ್ನ ಅಲ್ಲಿಂದ ಕರ್ಕೊಂಡು ಹೋಗ್ಬೇಕಿತ್ತು. ಮಿನಿಮಮ್ 200 ಇಂದ 400 ರುಪೀಸ್ ಆಗೇ ಆಗುತ್ತೆ. ಅಲಿಪಿರಿ ಸ್ಟೆಪ್ಸ್ ಅಂತ 3550 ಸ್ಟೆಪ್ಸ್ ಇದೆ. ಇನ್ನೊಂದು ಶ್ರೀವಾರಿ ಮೆಟ್ಲು ಅಂತ, ಅದು 2388 ಮೆಟ್ಲಿದೆ. ಒಬ್ರಿಗೆ 400 ರೂಪಾಯಿ ತರ ಅವ್ನು ತಗೊಂಡು ನಮ್ಮನ್ನ ಆಟೋದಲ್ಲಿ ಕರ್ಕೊಂಡು ಹೋದ. ಸೊ 12:30 ಸುಮಾರಿಗೆ ಅಲ್ಲಿ ರೀಚ್ ಆದ್ವಿ. ಸೊ ಬೆಳಗಿನ ಜಾವ 5:45ಗೆ ಸುಮಾರು ಹಂಗೆ ಬಿಟ್ರು. ಸೊ ಅಷ್ಟರಲ್ಲಿ ನಮ್ ಗಾಡಿಯವನು ತೂಫಾನ್ ತರ ಗಾಡಿ ಓಡಿಸ್ಕೊಂಡು ನಮಗೆ 15 ನಿಮಿಷ ಟಿಕೆಟ್ ಕೊಡಿಸ್ಬಿಟ್ಟ ಗುರು. ಎಲ್ಲ ಲಿಂಬೆ ಹಣ್ಣು ಸಬ್ಜಿ ಸ್ಯಾಂಡ್ವಿಚ್ ಎಲ್ಲ ಆಯ್ತೈತೆ. ಕಡೆ ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಅದು ತಗೊಳ್ಳಿ, ಇಲ್ಲಾಂದ್ರೆ ನೀವೇನಾದ್ರೂ ಶ್ರೀವಾರಿ ಮೆಟ್ಲಿಂದ ಹೋದ್ರೆ ಅಲ್ಲಿ ತಗೊಂಡಿರೋ ಟಿಕೆಟ್ ಅನ್ನ 1200 ಸ್ಟೆಪ್ ಹತ್ರ ಸ್ಕ್ಯಾನ್ ಮಾಡಿಸ್ಬೇಕು. అక్కడ నుంచి కదన్నా ఇల్లు ఇదో తుప్ప గ్రీన్ కలర్ అక్కడ మొత్తం
ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಬೆಳಿಗ್ಗೆ ಬೇಗನೆ ಟಿಕೆಟ್ ತಗೊಂಡಿದ್ರಿಂದ ದರ್ಶನಕ್ಕೆ ನಮಗೆ ಸೇಮ್ ಡೇ ಮಧ್ಯಾಹ್ನನೇ ಟೈಮ್ ಸಿಕ್ಕಿತ್ತು ಗುರು. ಹಾಂ ಆಯ್ತು ಇಲ್ಲದ ಬಾಬಾ ಅಲ್ಲೊಂದು 15 ನಿಮಿಷ ಅಲ್ಲೊಂದು 15 ನಿಮಿಷ ಕುತ್ಕೊಂಡ್ರೆ ಇದಾಗುತ್ತೆ ಅನ್ಕೊಂಡೆ. ಯಾರಿಗೆ ಅವ್ನು ಮುರು ಇಲ್ಲ, ಅವ್ನಿಗೆ ಏನು ಹೇಳಿದ್ರಿ ಅಂದರೆ ಒಂದು ರೂಮ್ ಫೋನ್ చేస్తా ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಪ್ರಭಾತಂ ಸತ್ವೋತ್ತರೈ ಸತತ ಸೇವ್ಯ ಪದಾಂಬುಜೇನ ಸಂಸಾರ ತಾರಕ ದಯಾದ್ರ ಹೃದಂಚಲೆ. ನಾವು ಡೈರೆಕ್ಟ್ ಆಗಿ ದರ್ಶನಕ್ಕೆ ಹೋಗಿರೋದ್ರಿಂದ ನಾವು ಊಟ ಮಾಡಿರ್ಲಿಲ್ಲ. ಸೊ ಏನ್ ಮಾಡಿದ್ವಿ, ದರ್ಶನ ಆದ್ಮೇಲೆ ಡೈರೆಕ್ಟ್ ಆಗಿ ಬಂದ್ಬಿಟ್ಟು ಲಂಚ್ ಮಾಡಿದ್ವಿ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಯಾವರು ಅದಾದ್ಮೇಲೆ ಹೋಗ್ಬಿಟ್ಟು ಲಡ್ಡು ತಗೊಂಡ್ ಬಂದ್ವಿ. ನಮ್ಗೆ ಎಷ್ಟೆಷ್ಟು ಲಡ್ಡು ಬೇಕೋ ಅಷ್ಟು ಲಡ್ಡನ್ನ ತಗೊಂಡು ಬಂದ್ವಿ. ಅದಕ್ಕೂ ಕೂಡ ಕ್ಯೂ ನಿಲ್ಬೇಕು. ರೂಮ್ಸ್ 50 ರೂಪಾಯಿ, 100 ರೂಪಾಯಿ ಹಾಗೆ 1000 ರೂಪಾಯಿವರೆಗೂ ಇದೆ. ಡೆಪಾಸಿಟ್ 500 ರುಪೀಸ್ ಮಾಡ್ಬಿಟ್ಟು 50 ರುಪೀಸ್ ರೂಮ್ ತಗೊಂಡಿದ್ವಿ ಒಂದ್ ದಿನಕ್ಕೆ. ಆಧಾರ್ ಕಾರ್ಡ್ ತೋರಿಸ್ಬಿಟ್ಟು ರೂಮ್ ಬುಕ್ ಮಾಡಾದ್ಮೇಲೆ ನಮಗೆ ಮೊಬೈಲ್ಗೆ OTP ಬರುತ್ತೆ. ಮೆಸೇಜ್ ಅಲ್ಲಿ ಏರಿಯಾ ಅಡ್ರೆಸ್ ಎಲ್ಲಾನು ಇರುತ್ತೆ, ಬಿಲ್ಡಿಂಗ್ ಹೆಸರು ಕೂಡ ಇರುತ್ತೆ. ಅಮೌಂಟ್ ಪೇ ಮಾಡ್ಬಿಟ್ಟು ಕೀ ಇಸ್ಕೊಬೇಕು. ರೂಮ್, ಚಾರ್ಜಿಂಗ್ ಪಾಯಿಂಟ್, 2 chairs, 2 beds, bed ವಿತ್ ಬೆಡ್ಶೀಟ್ ಸುಮ್ಮನೆ ತಂದದ ಮರೆ, ದಪ್ಪದ 2 ಬೆಡ್ಶೀಟ್ ಉಂಟಾಯ್ತಾ. ಇದು 2 BHK, ಸೆಲ್ಫ್ ಇದೆ, ಪ್ಲಸ್ 1 more ರೂಮ್ ಇದೆ, ಬಾತ್ರೂಮ್ ಹೆಂಗಿದೆ, ಬಾತ್ರೂಮ್ ಸೂಪರ್. 50 ರುಪೀಸ್ಗೆ ಇದರಲ್ಲಿ ವೆಸ್ಟರ್ನ್ ಟಾಯ್ಲೆಟು, ಗೀಸರು ಎಲ್ಲ ಉಂಟು. ಇದರಲ್ಲಿ ಇರೋದು ನಾವಿಬ್ಬರೇ. ರಾತ್ರಿ 8 ಗಂಟೆಗೆ ಸುಮಾರಿಗೆ ಮತ್ತೆ ದೇವಸ್ಥಾನಕ್ಕೆ ಊಟಕ್ಕೆ ಹೋಗೋಣ ಅಂತ ಎಲ್ಲರೂ ಪ್ಲಾನ್ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ದೇವಸ್ಥಾನ ಊಟಕ್ಕೆ ಬಂದ್ವಿ. ಗೊತ್ತು ನನಗೆ ಏನು ಗೊತ್ತಿಲ್ಲ. ನಡೆದು ಸುಸ್ತಾಗಿ ಹೋಗಿದ್ರಿಂದ ನೈಟ್ ಸರಿಯಾಗಿ ನಿದ್ದೆ ಬಂತು ಗುರು. ಬೆಳಿಗ್ಗೆ ಎದ್ಮೇಲೆ ಫ್ರೆಶ್ ಅಪ್ ಆಗ್ಬಿಟ್ಟು ಯಾರ್ಯಾರಿಗೆ ಏನೇನ್ ಬೇಕು ಅದನ್ನ ಪರ್ಚೇಸ್ ಮಾಡ್ಕೊಂಡ್ಬಿಟ್ಟು ಯಾರ್ಯಾರು ರೂಮ್ ಬುಕ್ ಮಾಡಿದಾರೋ ಅವರೇ ಹೋಗ್ಬಿಟ್ಟು ಚೆಕ್ಔಟ್ ಮಾಡಬೇಕು. ಯಾಕೆಂದ್ರೆ ಆಧಾರ್ ಕಾರ್ಡ್ ಮತ್ತೆ ಫೇಸ್ ವೆರಿಫೈ ಮಾಡ್ಬೇಕಾಗತ್ತೆ. ಸೊ ಚೆಕ್ಔಟ್ ಮಾಡ್ಕೊಂಡು ನಾವು ಅಲ್ಲಿಂದ ರೂಮ್ ಖಾಲಿ ಮಾಡ್ಕೊಂಡು ನಾವು ತಿರುಮಲೆಯಿಂದ ತಿರುಪತಿಗೆ ಜೀಪ್ ಅಲ್ಲಿ ಬಂದ್ವಿ. ಒಬ್ರಿಗೆ 100 ರೂಪಾಯಿ ಇಸ್ಕೊಂಡ. ತಿರುಪತಿಗೆ ಬಂದ್ಮೇಲೆ ಊಟ ಮುಗಿಸ್ಕೊಂಡು 2 ಗಂಟೆಗೆ ಬಸ್ ಬುಕ್ ಮಾಡಿದ್ವಿ. ಆ ಬಸ್ ಹತ್ಕೊಂಡು ರಿಟರ್ನ್ ಬೆಂಗಳೂರಿಗೆ ಬಂದ್ವಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮಧ್ಯಾಹ್ನ ತಕ್ಷಣ ಗುಡುಗು ಮುಂಚೆ ಬರ್ತದೆ.